ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಆ ಹಿನ್ನೆಲೆಯಲ್ಲಿ ದುಡಿಯುವ ವರ್ಗಕ್ಕೆ ಕೆಲಸ ಇಲ್ಲದೆ ಅದೆಷ್ಟೋ ಮಂದಿ ತೊಂದರೆಗೆ ಸಿಲುಕಿದ್ದಾರೆ. ಅಂತಹವರ ಮತ್ತು ಬಡವರ ವರ್ಗಕ್ಕೆ ಈಗ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುಬೇರು ಕುಡ್ಲ ಸಂಘಟನೆ ನೆರವಾಗಿದೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ಆಹಾರ ಸಾಮಗ್ರಿಗಳನ್ನು ಸಂಘಟನೆಯ ವತಿಯಿಂದ ವಿತರಿಸಲಾಗಿದೆ. ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುಬೇರು ಕುಡ್ಲ ಸಾಮಾಜಿಕವಾಗಿ ತೊಡಗಿಕೊಂಡ ಸಂಘಟನೆ. ಬಡವರಿಗೆ, ನಿರ್ಗತಿಕರಿಗೆ ಸಹಾಯ ಮಾಡುವ ಮೂಲಕ ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದೀಗ ಕೊರೋನಾ ವೈರಸ್ನಿಂದಾಗಿ ಇಡೀ ದೇಶವೇ ಲಾಕ್ಡೌನ್ ಆಗಿದೆ. ಈ ನಿಟ್ಟಿನಲ್ಲಿ ಬಡವರು, ನಿರ್ಗತಿಕರು, ದುಡಿಯುವ ವರ್ಗದವರು ಒಂದು ಹೊತ್ತಿನ ಊಟಕ್ಕೆ ಸಂಕಷ್ಟ ಪಡುವ ಪರಿಸ್ಥಿತಿ ಎದುರಾಗಿದೆ. ಅಂತಹ ಸಂದರ್ಭದಲ್ಲಿ ಮುಂದೆ ಬಂದವರು ಉದಯ್ ಪೂಜಾರಿ ನೇತೃತ್ವದ ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುಬೇರು ಕುಡ್ಲ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದ ಆಹಾರ ಸಾಮಗ್ರಿಗಳನ್ನು ವಿತರಿಸಿದ್ರು. ಮಂಗಳೂರಿನ ಬಳ್ಳಾಲ್ಬಾಗ್ನಲ್ಲಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಆಹಾರ ಸಾಮಗ್ರಿ ವಿತರಣೆಗೆ ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಸಚಿವರು, ಇಡೀ ದೇಶವೇ ಕೊರೋನಾದಿಂದಾಗಿ ತತ್ತರಿಸಿ ಹೋಗಿದೆ. ಅನೇಕ ಮಂದಿ ಕೆಲಸವಿಲ್ಲದೆ ತೊಂದರೆಗೆ ಒಳಗಾಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ಮುಂದೆ ಬಂದವರು ಬಿರುಬೇರು ಕುಡ್ಲ ಸಂಘಟನೆ. ಅವರ ಈ ಕಾರ್ಯಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ಹೇಗೆ ಅನ್ನೋದೇ ಗೊತ್ತಿಲ್ಲದಿರುವಷ್ಟು ಆತಂಕ ಮನೆಯಲ್ಲಿ ಆವರಿಸಿದೆ ಅಂತ ನಾವು ಮೇಲ್ನೋಟಕ್ಕೆ ಅನಿಸ್ಬಿಡುತ್ತೆ. ತುಂಬ ಕಡೆಯಿಂದ ಬರುವಂಥ ದೂರವಾಣಿಗಳು, ಫೋನ್ಗಳು, ಬೇರೆ ಬೇರೆ ಕರೆಗಳು ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಮ್ಮ ಮುಂದಿನ ಒಟ್ಟು ಬದುಕೋದು ಹೇಗೆ, ನಮ್ಮೆಲ್ಲ ಕೆಲಸಗಳನ್ನು ಕಳ್ಕೊಂಡಿದ್ದೇವೆ. ಚಾಲಕರೆಲ್ಲ ಅವರವ್ರ ಕೆಲಸಗಳನ್ನು ಕಳ್ಕೊಂಡಿದ್ದಾರೆ, ಟೈಲರ್ಗಳು ಅವ್ರ ಕೆಲಸ ಕಳ್ಕೊಂಡಿದ್ದಾರೆ, ಮೀನು ಹಿಡಿಯೋರು ಅವ್ರ ಕೆಲಸ ಕಳ್ಕೊಂಡಿದ್ದಾರೆ, ಬಟ್ಟೆ ಮಡಿ ಮಾಡೋರು ಅವ್ರ ಕೆಲಸ ಕಳ್ಕೊಂಡಿರ್ತಾರೆ. ಒಟ್ಟು ಬದುಕನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಕೆಲವು ಕಡೆಗಳಲ್ಲಿ ವಲಸೆ ಬಂದಂಥ ಕಾರ್ಮಿಕರಿಗೆ ಬದುಕು ದುಸ್ತರ ಆಗಿಬಿಟ್ಟಿದೆ. ಹೀಗೆ ಇಡೀ ಪ್ರಪಂಚದನ್ನು ಕಾಡುವಂಥ ಕೊರೋನಾದಿಂದಾಗಿ ಜನ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಿರುವ ಸಂದರ್ಭದಲ್ಲಿ ನಮ್ಮ ಉದಯ್ ಪೂಜಾರಿ ಅವರು ಮತ್ತು ಅವರ ತಂಡ ಬಿರುಬೇರು ಕುಡ್ಲದ ಮೂಲಕ ಒಂದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಸಾವಿರಾರು ಜನರಿಗೆ ನಾವು ಬಡವರ ಜೊತೆ ನಾವಿದ್ದೇವೆ, ಯಾರು ಕೂಡ ನೆಮ್ಮದಿಯಾಗಿ ನಿಮ್ಮ ಮನೆಯೊಳಗಿದೆ ಇರಿ, ನಿಮಗೆ ಊಟಕ್ಕೆ ಉಪಚಾರಕ್ಕೆ ನಾವೊಂದು ಸಹಾಯ ಮಾಡ್ತೇವೆ ಅಂತೆಲ್ಲ ಮುಂದುವರೆದಕ್ಕೋಸ್ಕರ ನಾನು ಬಿರುಬೇರು ಕುಡ್ಲದ ಇಡೀ ತಂಡಕ್ಕೆ ಸರ್ಕಾರದ ಪರವಾಗಿ ಅಭಿನಂದನೆ. ಅನಂತರ ಶಾಸಕರಾದ ವೇದವ್ಯಾಸ್ ಕಾಮತ್ ಮತ್ತು ಡಾಕ್ಟರ್ ವೈ ಭರತ್ ಶೆಟ್ಟಿಯವರು ಮಾತನಾಡಿ, ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುಬೇರು ಕುಡ್ಲ ಸಂಘಟನೆಯ ಮಹತ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಬಹಳ ಯಶಸ್ವಿಯಾದ ಕಾರ್ಯ. ಸರಿಸುಮಾರು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಮೊತ್ತದ ದಿನಸಿ ಸಾಮಗ್ರಿಯನ್ನು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಕೊಡುವಂಥ ಒಂದು ಬಹಳ ಒಳ್ಳೆಯ ಕಾರ್ಯ ಇವತ್ತು ಬಳ್ಳಾಲ್ಬಾಗ್ ಪರಿಸರದಲ್ಲಿ ಅವರು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೂ ಬಹಳ ಸಂತೋಷದ ವಿಷಯ. ಸರ್ಕಾರ ದಿನನಿತ್ಯ ಈ ರೀತಿಯ ವ್ಯಕ್ತಿಗಳ ಸಹಾಯಕ್ಕೆ ಬಂದರೆ ಹಲವು ಸಂಘ ಸಂಸ್ಥೆಗಳು ಕೂಡ ಇದೇ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದರೆ ಮಂಗಳೂರಿನ ಜನ ಇರ್ಬೋದು, ರಾಜ್ಯದ ಜನರಿಗೆ ಇದೊಂದು ಪೂರಕವಾದ ವಾತಾವರಣ ಆಗ್ತದೆ. ಕೆಲಸವಿಲ್ಲದೆ ಮನೆಯಲ್ಲಿದ್ದಾಗ, ಆದಾಯವಿಲ್ಲದೆ ಮನೆಯಲ್ಲಿದ್ದಾಗ ಅವರಿಗೆ ಈ ರೀತಿಯ ದಿನಸಿ ಸಾಮಗ್ರಿಗಳು ಬಹಳ ದೊಡ್ಡ ಶಕ್ತಿಯನ್ನು ಕೊಡುವಂತಾಗ್ತದೆ. ಅದಕ್ಕಾಗಿ ಬಹಳ ವರ್ಷಗಳಿಂದ ಬಿರುಬೇರು ಕುಡ್ಲ ಫ್ರೆಂಡ್ಸ್ ಬಳ್ಳಾಲ್ಬಾಗ್ನವರು ಬಹಳ ವಿಶೇಷವಾದ ರೀತಿಯಲ್ಲಿ ಈ ರೀತಿಯ ಸಾಮಾಜಿಕ ಚಿಂತನೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಜನರಿಗೆ, ಬಡವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಸಹ ಈ ರೀತಿ ಜನಪರವಾಗಿ ಕೆಲಸ ಮಾಡಿಕೊಡೋ ಸಂದರ್ಭದಲ್ಲಿ ಬಿರುಬೇರು ಕುಡ್ಲ ಎದುರು ಬಂದು 10 ಲಕ್ಷಕ್ಕೂ ಮೀರಿದಂಥ ಅಷ್ಟು ದೊಡ್ಡ ಅಮೌಂಟಿನ ಕಿಟ್ಗಳನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ, ಶ್ಲಾಘನೀಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಸಾರ್ವಜನಿಕರಿಗೆ ಯಾರ್ಯಾರ ಕೈಯಲ್ಲಿ ಬೇರೆಯವರಿಗೆ ಸಹಾಯ ಮಾಡುವಂಥ ಒಂದು ತಾಕತ್ತಿದೆ ಅವರೆಲ್ಲರೂ ಸಹ ಈ ಸಮಯದಲ್ಲಿ ಜನಪರವಾಗಿ ನಿಂತು ಇದೇ ರೀತಿ ಬಿರುಬೇರು ಕುಡ್ಲದ ಯುವಕರು ಏನು ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಸಹ ಬೇರೆಯವರಿಗೆ, ಬಡವರಿಗೆ ಸಹಾಯ ಮಾಡುವಂಥ ಕೆಲಸ ಮಾಡಿದರೆ ಬಹುಶಃ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಮತ್ತು ನಮಗೂ ಸಹ ಸರ್ಕಾರಕ್ಕೆ ಸಹ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ಜನರನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಈ ಸಂದರ್ಭ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್, ಫ್ರೆಂಡ್ಸ್ ಬಳ್ಳಾಲ್ಬಾಗ್ ಬಿರುಬೇರು ಕುಡ್ಲದ ಉದಯ್ ಪೂಜಾರಿ ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.